ನಮಸ್ಕಾರ ಮಂಗಳೂರು ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ಗುಡ್ ಮಾರ್ನಿಂಗ್ ವೀಕ್ಷಕರೇ, ನಮಸ್ಕಾರ. ಮಂಗಳೂರು ಬೆಳಗಿನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಂತಹ ಖಾಸಗಿ ಬಸ್ಗಳ ಸಂಚಾರ ಕರಾವಳಿಯಲ್ಲಿ ಆರಂಭಗೊಂಡಿದೆ. ಮಂಗಳೂರು ನಗರದಲ್ಲೂ ಕೂಡ ಖಾಸಗಿ ಬಸ್ಗಳು ಇವತ್ತು ಬೆಳಗ್ಗಿನಿಂದ ರಸ್ತೆಗೆ ಇಳಿದಿದ್ದು ತಮ್ಮ ಓಡಾಟವನ್ನ ಆರಂಭ ಮಾಡಿದೆ. ಗಮನಿಸಿದ ಹಾಗೆ ಕಳೆದ 2.5 ತಿಂಗಳುಗಳಿಂದ ಖಾಸಗಿ ಬಸ್ಗಳ ಸಂಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿತ್ತು. ಯಾವಾಗ ಲಾಕ್ಡೌನ್ ಘೋಷಣೆ ಆಯಿತೋ ಆ ಬಳಿಕ ಎಲ್ಲವೂ ಕೂಡ ಸಾರಿಗೆ ವ್ಯವಸ್ಥೆಗಳು ಸ್ತಬ್ಧಗೊಂಡಿತ್ತು. ಆ ಬಳಿಕ ಹಂತ ಹಂತವಾಗಿ ಒಂದೊಂದೇ ಚಟುವಟಿಕೆಗಳಿಗೆ ಮತ್ತೆ ಮರುಜೀವವನ್ನ ಕೊಡುವಂತಹ ಕೆಲಸಗಳು ಸರ್ಕಾರದಿಂದ ಆಯಿತು. ಇನ್ನು ಖಾಸಗಿ ಬಸ್ಗಳ ಓಡಾಟಕ್ಕೆ ಸಂಬಂಧಪಟ್ಟ ಹಾಗೆ ಮೇ ಅರ್ಧ ಭಾಗದ ಬಳಿಕ ಅವಕಾಶಗಳಿತ್ತಾದ್ರೂ ಕೂಡ ಬಸ್ ಮಾಲಕರು ನಾವು ಜೂನ್ನ ಬಳಿಕವೇ ಬಸ್ಗಳನ್ನ ರಸ್ತೆಗೆ ಇಳಿಸ್ತೇವೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅದರಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ನಗರ ಸಹಿತ ಎಲ್ಲಾ ಭಾಗಗಳಲ್ಲೂ ಕೂಡ ಖಾಸಗಿ ಬಸ್ಗಳ ಅಂದ್ರೆ ಯಾವೆಲ್ಲ ರೂಟ್ಗಳಲ್ಲಿ ಖಾಸಗಿ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು ಬಹುತೇಕ ರೂಟ್ಗಳಲ್ಲಿ ಖಾಸಗಿ ಬಸ್ಗಳು ಸಂಚಾರವನ್ನ ಆರಂಭ ಮಾಡಿದೆ ಎನ್ನುವಂತಹ ವಿಚಾರವನ್ನ ನಾವು ನೋಡ್ತಾ ಇದ್ದೇವೆ. ಬೆಳಗ್ಗಿನಿಂದಲೇ ಬಸ್ಗಳು ರಸ್ತೆಗೆ ಇಳಿದಿರುವಂತದನ್ನ ನಾವು ನೋಡಬಹುದು. ಈಗಾಗಲೇ ಖಾಸಗಿ ಬಸ್ಗಳ ಸಂಚಾರ ಆರಂಭಗೊಂಡಿದೆ. ಮಂಗಳೂರು ನಗರದಲ್ಲೂ ಕೂಡ ಖಾಸಗಿ ಬಸ್ಗಳು ಈಗ ಓಡಾಟವನ್ನ ಮಾಡ್ತಾ ಇದೆ. ಬಹುತೇಕ ರೂಟ್ಗಳಲ್ಲೂ ಕೂಡ ಬಸ್ಗಳು ಸಂಚಾರವನ್ನ ಮಾಡುತ್ತೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಸ್ಗಳಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇನ್ನು ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಮಾಸ್ಕ್ ಅನ್ನ ಧರಿಸುವಂತದ್ದು ಕಡ್ಡಾಯ. ಜೊತೆಗೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಬಸ್ಗಳ ಸೀಟ್ಗಳಲ್ಲಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಹಾಗೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಈಗ ನಾವು ಗಮನಿಸ್ತಾ ಇರುವಂತದ್ದು ಇವತ್ತು ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಮಂಗಳೂರು ನಗರದಾದ್ಯಂತ ಖಾಸಗಿ ಬಸ್ಗಳ ಜೊತೆಗೆ KSRTC ಬಸ್ಗಳು ಕೂಡ ವಿವಿಧ ರೂಟ್ಗಳಲ್ಲಿ ಸಂಚಾರವನ್ನ ಆರಂಭ ಮಾಡಿದೆ. KSRTC ಬಸ್ಗಳ ಸಂಚಾರ ಈ ಹಿಂದೆಯೇ ಆರಂಭಗೊಂಡಿತ್ತು. ಆದರೆ ನಾವು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಗಮನಿಸಿದ್ರೆ ಖಾಸಗಿ ಬಸ್ಗಳೇ ಸಂಚಾರ ವ್ಯವಸ್ಥೆಯ ಜೀವಾಳ ಆಗಿರುವಂತದ್ದು. ಅಂದ್ರೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡದೇ ಇದ್ರೆ ಯಾವ ಲಾಕ್ಡೌನ್ ಎಷ್ಟು ಸಡಿಲವಾದ್ರೂ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ ಎನ್ನುವಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಅಷ್ಟರ ಮಟ್ಟಿಗೆ ಒಂದು ಜನಜೀವನದಲ್ಲಿ ಹಾಸು ಹೊಕ್ಕಾಗಿರುವಂತಹ ವಿಚಾರ ಅಂದ್ರೆ ಅದು ಖಾಸಗಿ ಬಸ್ಗಳು. ಖಾಸಗಿ ಬಸ್ಗಳು ಕೂಡ ಈಗ ಅನೇಕ ಸವಾಲುಗಳ ನಡುವೆ ತಮ್ಮ ಸಂಚಾರವನ್ನ ಮತ್ತೆ ಆರಂಭ ಮಾಡಿದೆ. ಇನ್ನು ಪ್ರಯಾಣಿಕರು ಕೂಡ ಇದಕ್ಕೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತು ಮೊದಲ ದಿನ ಆಗಿರೋದ್ರಿಂದ ಅದರ ಜೊತೆಗೆ ಏನು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಬಹುದು ಎನ್ನುವಂತಹ ಒಂದು ಮುನ್ನೆಚ್ಚರಿಕೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗಿನ ವೇಳೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಮುಖ ಕಂಡು ಬಂದಿದೆ ಅನ್ನುವಂಥದ್ದನ್ನ ನೋಡಬಹುದು. ಆದ್ರೆ ಇನ್ನು 2-3 ದಿನಗಳಲ್ಲಿ ಇದು ಮತ್ತೆ ಯಥಾಸ್ಥಿತಿಗೆ ಬರುವಂತಹ ಸಾಧ್ಯತೆಗಳು ಅಧಿಕವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಈಗ ಬಸ್ ಮಾಲಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈಗ ಸ್ಟೇಟ್ ಬ್ಯಾಂಕ್ ನ ದೃಶ್ಯವನ್ನ ಕೂಡ ನೋಡಬಹುದು. ಸ್ಟೇಟ್ ಬ್ಯಾಂಕ್ ನಲ್ಲೂ ಕೂಡ ಖಾಸಗಿ ಬಸ್ಗಳು ಅಂದ್ರೆ ಸಿಟಿ ಬಸ್ಗಳ ಜೊತೆಗೆ ಸರ್ವಿಸ್ ಬಸ್ಗಳು ಕೂಡ ತಮ್ಮ ಸಂಚಾರವನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಸನ್ನದ್ಧವಾಗಿ ನಿಂತಿದೆ. ಇನ್ನು ಬಸ್ಗಳಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಅಂದ್ರೆ ಪ್ರತಿ ಟ್ರಿಪ್ಗೂ ಮುನ್ನ ಒಂದು ಬಸ್ ಅನ್ನ ಸ್ಯಾನಿಟೈಸ್ ಮಾಡುವಂತಹ ಪ್ರಕ್ರಿಯೆಗಳಾಗಬೇಕು.
ಅನ್ನುವಂತಹ ನಿಯಮಗಳ ಸಹಿತ ಅನೇಕ ಮಾರ್ಗಸೂಚಿಗಳನ್ನ ಈಗ ಬಸ್ ಮಾಲಕರಿಗೆ ಕೊಡಲಾಗಿದೆ. ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಬಸ್ ಮಾಲಕರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಬಸ್ಗಳಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವಂತಹ ವಿಚಾರದಲ್ಲೂ ಕೂಡ ಇರುವ ಬಸ್ನ ಸೀಟ್ ಕೆಪಾಸಿಟಿಯ ಕೇವಲ 50% ಮಾತ್ರ ಅವಕಾಶಗಳ ಇರುವಂತದ್ದು. ಹೀಗಾಗಿ ಅನೇಕ ಸವಾಲುಗಳು ಕೂಡ ಇದೆ. ಅಂದ್ರೆ ಮುಖ್ಯವಾಗಿ ಕಲೆಕ್ಷನ್ ಆಗುವಂತಹ ವಿಚಾರಗಳು, ಇನ್ನು ಬಳಕೆಯಾಗುವಂತಹ ಇಂಧನ, ಈ ಹಿನ್ನೆಲೆಯಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ರು ಸರ್ಕಾರದ ಮುಂದೆ. ಆದ್ರೆ ಅದ್ಯಾವುದು ಕೂಡ ಒಂದು ಸ್ಪಷ್ಟತೆಯನ್ನ ಕಾಣ್ತಾ ಇಲ್ಲ. ಆದ್ರೂ ಕೂಡ ಸಾರ್ವಜನಿಕರಿಗೆ ಕಷ್ಟ ಆಗಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಬಸ್ ಮಾಲಕರು ಬಸ್ಗಳನ್ನ ರಸ್ತೆಗೆ ಇಳಿಸಿದ್ದಾರೆ. ಈ ನಡುವೆ ಟಿಕೆಟ್ ದರ ಪರಿಷ್ಕರಣೆಯಾಗಿದೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಸಿಟಿ ಬಸ್ಗಳ ಕನಿಷ್ಠ ಪ್ರಯಾಣ ದರವನ್ನ 8 ರೂಪಾಯಿನಿಂದ 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಂದ್ರೆ ಮಿನಿಮಮ್ ಸ್ಟೇಜ್ನ ದರ, ಅದಕ್ಕೆ ಹೊಂದಿಕೊಂಡು ಪ್ರತಿ ಸ್ಟೇಜ್ನ ಟಿಕೆಟ್ ದರವೂ ಕೂಡ ಏರಿಕೆಯಾಗಿದೆ. ಇನ್ನು ಬಸ್ಗಳಲ್ಲೂ ಕೂಡ ಅಷ್ಟೇ, 2 ಪ್ರವೇಶ ದ್ವಾರಗಳು ಅಂದ್ರೆ ಡೋರುಗಳಲ್ಲಿ ಸ್ಯಾನಿಟೈಸರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಸ್ ಅನ್ನು ಹತ್ತುವಂತಹ ಪ್ರತಿ ಪ್ರಯಾಣಿಕರು ಕೂಡ ಒಂದು ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡಿಕೊಂಡೇ ಬಸ್ ಅನ್ನ ಹತ್ತಬೇಕಾಗುತ್ತೆ. ಜೊತೆಗೆ ಮಾಸ್ಕ್ ಅನ್ನ ಧರಿಸುವಂತದ್ದು ಕೂಡ ಕಡ್ಡಾಯವಾಗಿದೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ತಾರೆ. ಸರ್ ನಮಸ್ತೆ. 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 ಎಸ್, ಸಾರ್ವಜನಿಕರ ಅನುಕೂಲಕ್ಕಾಗಿ ಇವತ್ತಿನಿಂದ ಖಾಸಗಿ ಬಸ್ಗಳು ಈಗಾಗಲೇ ರಸ್ತೆಗೆ ಇಳಿದಿದೆ ಜಿಲ್ಲೆಯಲ್ಲಿ. ಸೊ ಹೇಗಿದೆ ಸರ್ ಈಗ ಜನರಿಂದ, ಪ್ರಯಾಣಿಕರಿಂದ ರೆಸ್ಪಾನ್ಸ್ ಹೇಗಿದೆ ಅಂತ? ಈಗ ಜನರ ರೆಸ್ಪಾನ್ಸ್ ಇವತ್ತು ಫಸ್ಟ್ ದಿವಸ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಬಟ್ ಅವ್ರಿಗೆ ಕೂಡ ವಿಶ್ವಾಸ ಬರ್ಬೇಕು, ನಾವು ಗಾಡಿ ಓಡಿಸ್ತೇವೆ ಅಂತ ಹೇಳುವಂತ. ಖಂಡಿತ ನಾಳೆ ನಾಳ್ದು ಒಂದು ವಾರದಲ್ಲಿ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗುವಂತ ನಿರೀಕ್ಷೆ ಇದೆ. ಓಕೆ, ಈಗ ಅಂದ್ರೆ ಯಾವೆಲ್ಲ ರೂಟ್ಗಳಲ್ಲಿ ಬಸ್ಗಳು ಇಳಿದಿದೆ ಸರ್? ಅಂದ್ರೆ ಈ ಹಿಂದೆ ಇದ್ದಂತ ಎಲ್ಲಾ ರೂಟ್ಗಳಲ್ಲಿ ಓಡಾಟವನ್ನ ಮಾಡ್ತಾ ಇದೆಯಾ, ಅಥವಾ ಪ್ರಯಾಣಿಕರ ಒಂದು ಬೇಡಿಕೆಯನ್ನ ನೋಡಿಕೊಂಡು ಆಯ್ದ ರೂಟ್ಗಳಲ್ಲಿ ಇಳಿಸುವಂತಹ ಕೆಲಸಗಳಾಗಿದ್ಯಾ ಅಂತ? ಇಲ್ಲ, ಎಲ್ಲಾ ರೂಟ್ಗಳಲ್ಲಿ ಬಸ್ಗಳು ಓಡಾಡ್ತಾ ಇದೆ. ಬಟ್ ಆ ರೂಟ್ ಬಸ್ಗಳ ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಿದ್ದೇವೆ. ಸೊ ಎಲ್ಲಾ ರೂಟ್ಗಳಲ್ಲಿ ನಾವು ಕವರ್ ಮಾಡಿದ್ದೇವೆ. ಎಲ್ಲಾ ರೂಟ್ಗಳಲ್ಲಿ ಬಸ್ ಇದೆ. ಅಂದ್ರೆ ಈಗ ಎಷ್ಟು ನಿಮಿಷಕ್ಕೆ ಒಂದು ರೂಟ್ ನಲ್ಲಿ ಎಷ್ಟು ನಿಮಿಷಕ್ಕೆ ಒಂದು ಬಸ್ಗಳಿದೆ ಸರ್? ಹೇಗೆ ಓಡಾಡುತ್ತೆ ಅಂತ? ಈಗ ಮೊದಲಿನ ಫ್ರೀಕ್ವೆನ್ಸಿ ಏನಿತ್ತು ಅಂತ ಹೇಳಿದ್ರೆ 5-6 ನಿಮಿಷಕ್ಕೆ ಬಸ್ಗಳಿತ್ತು. ಹೌದು. ನಾವು 50% ಇಳಿಸಿದ್ರಿಂದ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಒಂದು ಬಸ್. ಡಿಪೆಂಡ್ಸ್ ಆನ್ ದಿ ರೂಟ್. ಈಗ ಕೆಲವು ಚಿಕ್ಕ ರೂಟ್ಗಳಲ್ಲಿ 15 ನಿಮಿಷಕ್ಕೆ, ಮತ್ತೆ ಈ ಲಾಂಗ್ ರೂಟ್ ಅಲ್ಲಿ 20 ನಿಮಿಷಕ್ಕೆಲ್ಲ ಒಂದು ಗ್ಯಾಪ್ ಮಾಡಿ ಆ ರೀತಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಒಂದು ವಾರದ ನಂತರ ಮತ್ತೆ ನಾವು ಸಭೆ ಸೇರಿ ಈ ಒಂದು ವಾರದಲ್ಲಿ ಏನೇನು ಬದಲಾವಣೆ ಮಾಡ್ಬೇಕು, ಏನೇನು ಚೇಂಜಸ್ ಬೇಕಂತೇಳಿ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಮುಂದಕ್ಕೆ ನಾವು ಬದಲಾವಣೆ ಮಾಡೋ ಸಾಧ್ಯತೆಗಳು ಇದೆ. ಅಂದ್ರೆ ಇವತ್ತು ಆರಂಭ ಆಗಿರುವಂತದ್ದಷ್ಟೇ, ಅದರ ಜೊತೆಗೆ ಬೆಳಗಿನ ವೇಳೆ ಮಳೆ ಕೂಡ ಬರುವಂತಹ ಲಕ್ಷಣಗಳು. ಸೊ ಹೀಗಾಗಿ ಪ್ರಯಾಣಿಕರಿಂದ ಸ್ವಲ್ಪ ಪ್ರಯಾಣಕ್ಕೆ ಹಿಂದೇಟು ಹಾಕ್ತಾ ಇರಬಹುದು ಅನ್ನುವಂಥದ್ದು ಪ್ರಯಾಣಿಕ. ಹೌದೌದು ಇದೆ. ಮತ್ತೆ ಈಗ ಕೆಲವು ಕೆಲಸಕ್ಕೆ ಹೋಗುವವರೆಲ್ಲ ಸ್ವಲ್ಪ ಈಗಿನ ಕಂಪನಿ ಆಗಿರ್ಬೋದು, ಸ್ವಲ್ಪ ಕಚೇರಿಗಳು ಓಪನ್ ಆಗಿರೋದ್ರಿಂದ ಸ್ವಲ್ಪ ಇದೆ, ಈಗ ಮೂವ್ಮೆಂಟ್ಸ್ ಇದೆ. ನೋಡುವ ಏನೆಲ್ಲ ಆಗ್ತದೆ.
ಮುಂದಿನ ದಿವಸಗಳಲ್ಲಿ. ಎಸ್ ಸರ್, ಖಂಡಿತ ಬಸ್. ಅದ್ರ ಜೊತೆಗೆ ಸರ್, ಅಂದ್ರೆ ಈಗ ಸಂಜೆ ಎಷ್ಟು ಗಂಟೆ ತನಕ ಬಸ್ಗಳ ಓಡಾಟ ಇರುತ್ತೆ ಸರ್? ಅಂದ್ರೆ ಈಗ ಅಲ್ಲ, ಈಗಿನ ಮಾಹಿತಿ ಪ್ರಕಾರ ನಮ್ಗೆ 7 o'clock ವರೆಗೆ ನಮ್ಗೆ ಪರ್ಮಿಷನ್ ಇದೆ ಅಂತ ಮೊನ್ನೆ RTO ಅವರು ಹೇಳಿದ್ದಾರೆ. ಓಕೆ. ಬಟ್ ರೀಸೆಂಟ್ ಆಗಿ ಬಂದಿರುವಂತಹ ನೋಟಿಫಿಕೇಶನ್ ಪ್ರಕಾರ ಆಲ್ಮೋಸ್ಟ್ 9 ಗಂಟೆವರೆಗೆ ನೋಟಿಫಿಕೇಶನ್ ಬಂದಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಓಕೆ. ನೋಡೋಣ, ನಾವು ಅಧಿಕಾರಿಯವರೊಂದಿಗೆ ಚರ್ಚೆ ಮಾಡಿ ಮತ್ತೆ ನಾವು ಡಿಸೈಡ್ ಮಾಡ್ತೇವೆ ಏನ್ ಮಾಡಬೇಕು. ಓಕೆ ಓಕೆ. ಅಂದ್ರೆ ಸೊ ಈ ಬಗ್ಗೆ ನಿರ್ಧಾರವನ್ನ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಮತ್ತೆ ತಗೊಳ್ಕೊಳ್ತೀವಿ. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವ ಅವರು ಈ ಒಂದು ಬಸ್ಗಳ ಓಡಾಟಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡಿರುವಂಥದ್ದು. ಇವತ್ತು ಬೆಳಗ್ಗಿನ ವೇಳೆ, ಜೊತೆಗೆ ಮಳೆ ಬರುವಂತಹ ಲಕ್ಷಣಗಳು ಕೂಡ ಇದೆ. ಹೀಗಾಗಿ ಪ್ರಯಾಣಿಕರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಆದರೆ ಇದು ಮುಂದಿನ 1 ವಾರದ ಒಳಗೆ ಮತ್ತೆ ಹಳ್ಳಿಗೆ ಬರಬಹುದು. ಜನರಲ್ಲಿ ವಿಶ್ವಾಸ ಮೂಡಬೇಕು, ಖಾಸಗಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಬಳಿಕ ಪರಿಸ್ಥಿತಿ ಯಥಾಸ್ಥಿತಿಗೆ ಬರಬಹುದು ಎನ್ನುವಂತಹ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಇದು ಮಂಗಳೂರು ನಗರದ ಇವತ್ತಿನ ದೃಶ್ಯಗಳು. ಆಗ ರೂಟ್ಗಳಲ್ಲಿ ಒಂದು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಬೆಳಗ್ಗಿನ ವೇಳೆ ಬಹುತೇಕ ಮಾಡಿದೆ. ನಿಮಿಷಕ್ಕೆ ಒಂದೊಂದು ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ವು. ಆದ್ರೆ ಈಗ ನಾವು ಬಸ್ಗಳ ಸಂಖ್ಯೆಯನ್ನ ಇಳಿಸಿರೋದ್ರಿಂದ, ಅಂದ್ರೆ ಪ್ರಯಾಣಿಕರ ಒಂದು ಅವಶ್ಯಕತೆಗೆ ಅನುಸಾರವಾಗಿ ನಾವು ಈಗ ಬಸ್ಗಳನ್ನ ಓಡಾಟ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆಯನ್ನ ನೋಡಿಕೊಂಡು ಬಸ್ಗಳು ಓಡಾಟವನ್ನ ಮಾಡುತ್ತವೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ರೂಟ್ಗಳಲ್ಲೂ ಪ್ರಯಾಣಿಕರ ಅವಶ್ಯಕತೆ ಅಥವಾ ಪ್ರಯಾಣಿಕರ ಒಂದು ಡೆನ್ಸಿಟಿ ಏನಿದೆ ಅದು ಒಂದೇ ತರ ಇರೋದಿಲ್ಲ. ಸೊ ಆ ಒಂದು ಪ್ರಯಾಣಿಕರ ಒಂದು ಡೆನ್ಸಿಟಿಯನ್ನ ನೋಡಿಕೊಂಡು ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಇವರು ಇಲ್ಲಿ ಹೇಳಿರುವಂತದ್ದನ್ನ ನಾವು ನೋಡಬಹುದು. ಎಸ್, ಈಗ ಬಸ್ಗಳಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿದೆ, ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲಾಗಿದೆ ನೋಡ್ಕೊಂಡು ಬರೋಣ. puro basta ka nag-different.
ಬಸ್ ಒಂಜಿ ಪಿದಾರ್ದಂಡಿ ಜನಸಂಖ್ಯೆ ಒಂಜಿ 25-30 ಸೀಟ್ ಬರೋದುಂಡು. ನಮಕ್ ಒಂಜಿ ಕೈಗೆ ಒಂಜಿ ಬ್ಲೌಸ್ ಮಾಸ್ಕ್ ಪೂರ ಕೊಡ್ತಾರೆ ಸೇಫ್ಟಿಗೆ. ಜನ ಅಲ್ತಾಡೆಗೊಂಡು ಇತ್ತೇತು ಓಡ್ ನನ್ನ ಪೋದು ಬರ್ತದೆ. ಇಂತ 30 ಜನ ಏತು ಜನ ಲಿಮಿಟ್ ಪಾಡ್ರ ಬಂತೆ ಬಸ್ 30 ಜನ 30 ಜನ ಪಾಡ್ಲ ವರ್ಕೌಟ್ ಆಪುಂಡ ವರ್ಕೌಟ್ ಆಪುಜಿ ಆಂಡ ಸ್ಟ್ಯಾಂಡಿಂಗ್ ಪಾಡ್ಯಾರ ಇಜ್ಜಿ ಬತ್ತಿನಂಜಿ ಸಿಟ್ಟಿಂಗ್ ಮಾತ್ರ ಬೇರೆ ಬಂತೇರಿ. ಸೋಷಿಯಲ್ ಡಿಸ್ಟೆನ್ಸ್ ಮಾತ್ರ ಮೇಂಟೈನ್ ಮಾಡ್ತಾರೆ ಬಸ್. ಹಾಂ ಒಂಜೊಂದು ಸೀಟ್ ಒಂಜೊಂದು ಜನ ಕುಳ್ಳೋದಿಲ್ಲ. ಪೂರ ಮಾಸ್ಕ್ ಬಾರ್ದು ಬರೆಯರಿ ಸ್ಯಾನಿಟೈಸರ್ ಪೂರ ಪಡೆಯರು ಅಂತೇರಿ ಮಾತಾ ಯೂಸ್ ಮಾಡ್ತದಲ್ಲ ಮಾಸ್ಕ್ ಮಾತಾಡೋದು. ಇನ್ನು ಗಾಡಿ ಬಿದ್ದಾಡ್ನೆ ಅದೇ ಇನ್ನು ಗಾಡಿ ಬಿದ್ದಾಡ ಏನಾಗಲೂ ಗೊತ್ತಿದೆ ಗಾಡಿ ಬಿದ್ದಾಡೋದು ಮಾಡೋದು. ನನ್ನ ಮನೆ ಬಿದ್ದಾಡಿ ಬರು ಅಂದ್ರಲ್ಲಿ ನಮ್ಮ ಇಂದು ಊರದ್ದು ಇತ್ತ ಸ್ಯಾನಿಟೈಸರ್ ಇತ್ತ ಮಾಸ್ಕ್ ಬೊಕ್ಕ ಕೈ ಬ್ಲೌಸ್ ಪೂರ ತನ್ನಾಗಿ ಕೊಡ್ತೇವೆ. ಆಯ್ನಾತು ನಮ್ಮ ಸೇವೆ ಮಲ್ಪಗೊಂಡದು ಇಂಕ್ಲು ಬಿದ್ದಾಡ್ದ ಇನ್ನು ಕಾಂಡೆ ಬಂದಾಗ ದಾಳ ಇಚ್ಚಾಂಡು ಕಾಂಡೆ ಫಸ್ಟ್ ಇದು ಏತ ಸೀಟ್ ಪಾಡೋದು ಒಂದು ನಮ್ಮಂಜಿ 30 ಸೀಟ್ ಪಾಡ್ಲ 30 ಸೀಟ್ ಪಾಡ್ರೆ ಒಂಜಿ ರೂಲ್ಸ್ ಕೊಡ್ತು ದಂಡಕ್ಲು ಅಂತೇವೆ 30 ಸೀಟ್ ಮಾಡಲ ಐದು ಜಾಸ್ತಿ ಮಾಡೋಚ್ಚಿ ಐಟ್ಲ ಜಾಸ್ತಿ ನಮಗೆ ಮಾಡ್ರೆ ಆಗುದು ದಂಡಕ್ಲು ಬಂದಾಗ ಕೇನೋಡ ಇವಾಗ ನಮಗೆ ದಾಳ ಹೆಚ್ಚಿಗೆ ಹಣ್ಣಾಕ್ಲು ಕೂಡತ್ತೆ ಎಕ್ಲು ಬಂದ್ರೆ ನಮ್ಮ ಕಾನೂನು ಹತ್ತದ ನಮ್ಮ ಕಾಕ್ಲು ಕೇನು ಜನ ನಿಕ್ಲು ಏತು ಜನ ಮಾಡಿಯಾರು ಬಂದು. ಎಸ್, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ 2 ತಿಂಗಳ ಬಳಿಕ ಇವತ್ತಿನಿಂದ ಖಾಸಗಿ ಬಸ್ಗಳು ಓಡಾಟವನ್ನು ಆರಂಭ ಮಾಡ್ತಾ ಇದೆ. ನಗರದಿಂದ ಇವತ್ತು ಒಟ್ಟು 130ರಷ್ಟು ಸಿಟಿ ಬಸ್ಗಳು, ಸುಮಾರು 150ರಷ್ಟು ಖಾಸಗಿ ಬಸ್ಗಳು ಮತ್ತು ಸುಮಾರು 25ರಷ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಓಡಾಟವನ್ನು ಮಾಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಮಂಗಳೂರಿನಿಂದ ಹೊರ ಜಿಲ್ಲೆಗಳು ಅಂದ್ರೆ ಉಡುಪಿ ಇರಬಹುದು, ಕೊಲ್ಲೂರು, ಕುಂದಾಪುರ ಸಹಿತ ವಿವಿಧ ಭಾಗಗಳಿಗೆ ಕೂಡ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡುತ್ತವೆ. ಜೊತೆಗೆ ಮಂಗಳೂರಿನಿಂದ ಉಪ್ಪಿನಂಗಡಿ, ಪುತ್ತೂರು, ವಿಟ್ಲಕ್ಕೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಓಡಾಟವನ್ನ ಮಾಡುತ್ತವೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಇನ್ನು 2 ತಿಂಗಳಿಂದ ಆಲ್ಮೋಸ್ಟ್ ಮನೆಯಲ್ಲೇ ಬಾಕಿಯಾಗಿದ್ದಂತಹ ಕರಾವಳಿಯ ಅನೇಕ ಮಂದಿ ಬಸ್ಗಳ ಸಂಚಾರ ಆರಂಭಗೊಂಡಿರೋದ್ರಿಂದ ಮತ್ತೆ ತಮ್ಮ ಉದ್ಯೋಗಗಳನ್ನು ನಿರ್ವಹಿಸುವಂತ ನಿಟ್ಟಿನಲ್ಲಿ ಬರುವಂತಹ ಅವಕಾಶಗಳು ಲಭಿಸಿದೆ. ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದ ಹಾಗೆ ಚಟುವಟಿಕೆಗಳು ಆರಂಭಗೊಂಡಿದ್ರು ಕೂಡ ಬರುವಂತದ್ದಕ್ಕೆ ಬಸ್ಗಳ ವ್ಯವಸ್ಥೆ ಇಲ್ಲದ ಕಾರಣ ಅನೇಕ ಕಡೆಗಳಲ್ಲಿ ಜನರ ಸಮಸ್ಯೆ ತಲೆದೋರಿತ್ತು, ಸಿಬ್ಬಂದಿಗಳ ಕೊರತೆ ಎದುರಾಗಿತ್ತು, ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಡ್ತಾ ಇತ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಮಾತು. ಸೊ ಇದೀಗ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಮತ್ತೆ ಖಾಸಗಿ ಬಸ್ಗಳ ಓಡಾಟ ಆರಂಭಗೊಂಡಿರುವಂತದ್ದು ಈಗಾಗಲೇ ಸ್ತಬ್ಧಗೊಂಡಿರುವಂತಹ ಅನೇಕ ಚಟುವಟಿಕೆಗಳು ಮತ್ತೆ ಮರುಜೀವವನ್ನ ಅಥವಾ ಈ ಹಿಂದಿನ ಹಳಿಗೆ ಮರಳುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳನ್ನ ಕೂಡ ಉಂಟು ಮಾಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಈ ನಡುವೆ ಟಿಕೆಟ್ ದರ ಪರಿಷ್ಕರಣೆಯಾಗಿದೆ. ಇದು ಅನಿವಾರ್ಯವಾಗಿತ್ತು ಬಸ್ ಮಾಲಕರಿಗೆ. ಯಾಕಂತ ಹೇಳಿದ್ರೆ ಎಲ್ಲ ರೂಟ್ಗಳಲ್ಲಿ ಈಗ ಬಸ್ಗಳನ್ನ ಓಡಾಟ ಮಾಡಿದ್ರು ಕೂಡ ಆದರೆ ಅವಕಾಶ ಇರುವಂತದ್ದು ಕೇವಲ ಹಾಸನ ಸಾಮರ್ಥ್ಯದ 50% ಪ್ರಯಾಣಿಕರನ್ನ ಕರೆದೊಯ್ಯೋದಿಕ್ಕೆ ಮಾತ್ರ. ಇದರಿಂದಾಗಿ ಸಾಕಷ್ಟು ನಷ್ಟ ಆಗುತ್ತೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲೂ ಕೂಡ ಈಗ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ. ಮಿನಿಮಮ್ ದರವನ್ನ 8 ರಿಂದ 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಮಂಗಳೂರು ನಗರದಲ್ಲಿ ಸುಮಾರು 130ರಷ್ಟು ಸಿಟಿ ಬಸ್ಗಳು ಸಂಚಾರವನ್ನ ಮಾಡುತ್ತವೆ. ಚಾಲಕರು ಮತ್ತು ನಿರ್ವಾಹಕರಿಗೆ ಕೂಡ ಈಗಾಗಲೇ ಈ ನಿಟ್ಟಿನಲ್ಲಿ ಒಂದು ವಿಶೇಷವಾದ ತರಬೇತಿ ಇರಬಹುದು. ಅಂದ್ರೆ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಿಸಿಕೊಳ್ಳುವಂಥದ್ದು ಹೇಗೆ, ಪ್ರಯಾಣಿಕರನ್ನ ಒಂದು ಸ್ಯಾನಿಟೈಸ್ ಮಾಡುವಂಥದ್ದು ಹೇಗೆ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಡುವಂತಹ ಕೆಲಸಗಳಾಗಿದೆ. ಇನ್ನು ಮಂಗಳೂರು ನಗರದಲ್ಲಿ ಬೆಳಗ್ಗೆ 6 ಗಂಟೆಗೆ ಆರಂಭಗೊಳ್ಳುವಂತಹ ಬಸ್ ಸೇವೆ ಈಗ ಸದ್ಯಕ್ಕೆ ನಮಗೆ 7 ಗಂಟೆಯವರೆಗೆ ಅಂತ ಅವಕಾಶಗಳಿತ್ತು. ಆದರೆ ಅದು 9 ಗಂಟೆಯವರೆಗೆ ಪರಿಷ್ಕರಣೆಯಾಗಿದೆ ಎನ್ನುವಂತಹ ಮಾತುಗಳನ್ನ ಇಲ್ಲಿ ಸಿಟಿ
ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು ಹೇಳಿದ್ರು. ಇನ್ನು ಆ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನ ಮಾಡಿ ಆ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಸದ್ಯಕ್ಕೆ 7 ಗಂಟೆಯವರೆಗಂತೂ ಯಥಾ ಪ್ರಕಾರ ಬಸ್ಗಳು ಓಡಾಟವನ್ನ ಮಾಡುತ್ತೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯಗಳು ಬೇಡ ಅನ್ನುವಂಥದ್ದು. ಇನ್ನು ಸಾರ್ವಜನಿಕರು ಕೆಲಸಕ್ಕೆ ಅಂತ ತೆರಳುವ ಸಮಯದಲ್ಲಿ ಆಯಾ ರೂಟ್ಗಳಿಗೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಬಸ್ ಮಾಲಕರು ಹೇಳಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಎಲ್ಲ ರೂಟ್ಗಳಲ್ಲೂ ಕೂಡ ಸಾರ್ವಜನಿಕರ ಒಂದು ಸಾಂದ್ರತೆ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಆ ಒಂದು ಒತ್ತಡವನ್ನ ನೋಡಿಕೊಂಡು, ಆ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಆ ರೂಟ್ಗಳಲ್ಲಿ ಬಸ್ಗಳನ್ನ ಇಳಿಸುವಂತ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮೊದಲ ಹಂತದಲ್ಲಿ ಸುಮಾರು 150ರಷ್ಟು ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಅಲ್ಲೂ ಕೂಡ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಬಸ್ ಮಾಲಕರು ಈಗಾಗಲೇ ಸಂಕಷ್ಟದಲ್ಲಿದ್ದು ಉಭಯ ಜಿಲ್ಲೆಗಳಲ್ಲಿ ಖಾಸಗಿ ಮತ್ತು ಸಿಟಿ ಬಸ್ಗಳಿಗೆ 15% ಬಸ್ ದರವನ್ನ ಹೆಚ್ಚಳ ಮಾಡಲಾಗಿದೆ. ಇದಕ್ಕೆ ಪ್ರಯಾಣಿಕರ ಸಹಕಾರವು ಮುಖ್ಯ ಅನ್ನುವಂಥದ್ದು ಇಲ್ಲಿ ಬಸ್ ಮಾಲಕರು ಹೇಳ್ತಾ ಇರುವಂತಹ ವಿಚಾರಗಳು. ಇನ್ನು ಚಾಲಕರು ಮತ್ತು ನಿರ್ವಾಹಕರು ಕೂಡ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಗ್ಲೌಸ್ ಮತ್ತು ಮಾಸ್ಕ್ ಅನ್ನ ಧರಿಸ್ತಾರೆ. ಪ್ರತಿ ಪ್ರಯಾಣಿಕರಿಗೂ ಕೂಡ ಮಾಸ್ಕ್ ಧರಿಸುವಂಥದ್ದು ಕಡ್ಡಾಯ. ಪ್ರತಿ ಬಸ್ನಲ್ಲಿ 50% ಪ್ರಯಾಣಿಕರಿದ್ದು 2 ಮಂದಿ ಆಸನಗಳಲ್ಲಿ ಒಬ್ಬರು ಮತ್ತು 3 ಮಂದಿ ಆಸನಗಳಲ್ಲಿ ಇಬ್ಬರು ಕುಳಿತುಕೊಳ್ಳುವಂತಹ ಅವಕಾಶಗಳು. ಯಾವುದೇ ಕಾರಣಕ್ಕೂ ಬಸ್ನಲ್ಲಿ ಸ್ಟ್ಯಾಂಡಿಂಗ್ ಪ್ರಯಾಣಕ್ಕೆ ಅವಕಾಶ ಇಲ್ಲ. ನಿಂತುಕೊಂಡು ಬಸ್ನಲ್ಲಿ ಪ್ರಯಾಣವನ್ನ ಮಾಡೋ ಹಾಗಿಲ್ಲ. ಪ್ರಯಾಣಿಕರು ಬಸ್ ಹತ್ತೋದಕ್ಕೂ ಮುನ್ನ ಸ್ಯಾನಿಟೈಸರ್ ಕೊಡಲಾಗುತ್ತೆ. ಎಂದಿನಂತೆ ನಿಗದಿತ ಪ್ರದೇಶದಲ್ಲೇ ಬಸ್ ನಿಲುಗಡೆ ಇರುತ್ತೆ. ದಾರಿಯಲ್ಲಿ ಇಳಿದಂತಹ ವ್ಯಕ್ತಿಯ ಬದಲಾಗಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಇನ್ನು ಪ್ರತಿದಿನ ಸಂಚಾರ ಆರಂಭಕ್ಕೆ ಮೊದಲು ಬಸ್ ಅನ್ನ ಸ್ಯಾನಿಟೈಸ್ ಮಾಡಲಾಗುವಂತಹ ವಿಚಾರವನ್ನು ಕೂಡ ನಾವು ಗಮನಿಸಬಹುದು. ಈ ಮೂಲಕ ಬಸ್ಗಳಲ್ಲಿ ಸುರಕ್ಷತೆಗೆ ಗರಿಷ್ಠ ಆದ್ಯತೆಯನ್ನ ಇಲ್ಲಿ ಕೊಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡಬಹುದು. ಇದಿಷ್ಟು ಬೆಳಗಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ನಮಸ್ಕಾರ ಮಂಗಳೂರು. ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್,